ಕಾರ್ಕಳದ ಹಂಚಿಕಟ್ಟಿ ಆಯುಷ್ ಮಸೀದಿಯಲ್ಲಿ ಸಂಭ್ರಮದ ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಮೌಲಾನಾ ಜುನ್ನೆ ನೂರ್ ಇನ್ ಹಬ್ಬದ ಸಂದೇಶವನ್ನ ನೀಡಿ ನಮಾಜ್ ನೆರವೇರಿಸಿದ್ರು. ನಂತರ ಮಸೀದಿ ಅಧ್ಯಕ್ಷರಾದ ಕೆಎಂ ಖಲೀಲ್ ಹಬ್ಬದ ಶುಭ ಸಂದೇಶವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಅಬ್ಬಾ ಸಾಹೇಬ್ ಹಾಗೂ ಕೋಶಾಧಿಕಾರಿ ಮೊಹಮ್ಮದ್ ಇಮ್ರಾನ್ ಜೊತೆಗಿದ್ರು. ಇಂದು ದೇಶದ ಹಾಗೂ ನಾಡಿನ ಉದ್ದಗಲಕ್ಕೂ ಮುಸ್ಲಿಮರು ಈದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. 2 ವರ್ಷಗಳ ನಂತರ ಇಂದು ಎಲ್ಲ ಮಸೀದಿಗಳಲ್ಲಿ ಕೂಡ ಮುಕ್ತವಾಗಿ ಈ ನಮಾಜನ್ನು ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇಂದು ದೇಶ ಹಾಗೂ ನಾಡು ಕೊರೋನಾದಿಂದ ಮುಕ್ತವಾಗಿದೆ. ಸೌಹಾರ್ದ ಸಾರುವ ಹಬ್ಬವೇ ಇದು ಈದ್ ಉಲ್ ಫಿತ್ರ್ ಹಬ್ಬವಾಗಿದೆ. ಇಂದು ದೇಶದಲ್ಲಿ ಹಾಗೂ ನಾಡಿನಲ್ಲಿ ಕೊರೋನಾ ಮುಕ್ತವಾಗಿದ್ದರಿಂದ ನಾವೆಲ್ಲ ಇಂದು ಸಂಭ್ರಮದಿಂದ ಈದ್ ಫಿತ್ರ್ ಹಬ್ಬವನ್ನು ಆಚರಿಸಿದ್ದೇವೆ. ಈ ಹಬ್ಬ ಎಲ್ಲರಿಗೂ ಒಳಿತನ್ನು ಹಾಗೂ ಸೌಹಾರ್ದತೆಯನ್ನು ತರಲಿ ಎಂದು ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹಾರೈಸುತ್ತೇನೆ.